ನಾನು ನಿಮ್ಮ ವಿಜಯ, ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಗೋಪಿ ಮಂಚೂರಿ ಮಾಡ್ತೀನಿ, ಬನ್ನಿ ನೋಡುವ. ನೋಡಿ, ನಾನಿವತ್ತು ಗೋಪಿ ಮಂಚೂರಿ ಮಾಡುವ ಅಂತ ಅದಕ್ಕೆ 2 ಕಪ್ಪು ಮೈದಾ ಹಾಕ್ಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಈಗ ಸೋಸ್ಕೊಂಡು ಮತ್ತೆ ಎಷ್ಟು ಬೇಕಷ್ಟು ನೀರು ಹಾಕಿ ಕಲಿಸ್ತೇನೆ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೇನೆ. ಇದನ್ನು ನೀರು ಹಾಕಿ ಕಲಸ್ಕೊಳ್ತೇನೆ. ಸ್ವಲ್ಪ ಅರಶಿನ ಸೇರಿಸ್ಕೊಳ್ತೇನೆ. ಇಲ್ಲಿ ಅರಶಿನ ಹಾಕ್ಕೊಂಡಿದ್ದೇನೆ, ಯಾವುದು ಫುಡ್ ಕಲರ್ ಎಲ್ಲ ಹಾಕ್ತಾ ಇಲ್ಲ. ನೋಡಿ, ಈಗ ಕಲಸಿ ಆಯಿತು, ಇಷ್ಟು ದಪ್ಪ ಆಗಿದೆ, ಸಾಕು. ಈಗ ಇದಕ್ಕೆ ಈ ಫ್ಲವರ್ನ ನಾವು ಚೆಂದ ನೋಡಿಕೊಂಡು ಅದರ ನಂತರ ಅರಶಿನ ಮತ್ತು ಉಪ್ಪು ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೆ, ಅದನ್ನು ಚೆಂದ ಮಾಡಿ 3 ಸಲ ತೊಳೆದು ಈಗ ಇದಕ್ಕೆ ಹಾಕ್ಕೊಳ್ತೇನೆ. ನೋಡಿ, ಆಯ್ತು. ಈಗ ಇದನ್ನು ಎಣ್ಣೆಯಲ್ಲಿ ಕಾಯಿಸ್ಕೊಳ್ತೇನೆ. ನೋಡಿ, ನಾನೀಗ ತೆಂಗಿನ ಎಣ್ಣೆ ಹಾಕ್ಕೊಳ್ತಿದ್ದೇನೆ. ಈಗ ಇದು ಕಾದಿದೆ, ತೆಗಿತೇನೆ. ನೋಡಿ, ಈಗ ಎಣ್ಣೆ ಹಾಕ್ಕೊಳ್ತಿದ್ದೇನೆ. ಇದು ಮಾಡಿ ಆಗಿದೆ, ಎಲ್ಲ ರೆಡಿಯಾಗಿದೆ. ಈಗ ಎಣ್ಣೆ ಹಾಕ್ಕೊಳ್ತಿದ್ದೇನೆ. ಎಣ್ಣೆ ಹಾಕ್ಕೊಂಡೆ, ಅದಕ್ಕೆ ನೀರುಳ್ಳಿ ಹಾಕ್ಕೊಳ್ತೇನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಿದ್ದೇನೆ, 2 ಸ್ಪೂನು. ನೋಡಿ, ಇದು ನಾನೇ ರೆಡಿ ಮಾಡಿದಂಥ ಸಿಜ್ವಾನ್ ಸಾಸ್. ಮಾಡೋದು ಎಲ್ಲರಿಗೂ ಗೊತ್ತಿರುತ್ತೆ, ಹೆಚ್ಚಿನವರಿಗೆ. ಗೊತ್ತಿಲ್ಲಂದರೆ ಕೇಳಿ, ಹೇಗೆ ಮಾಡೋದು ಅಂತ ಕಮೆಂಟ್ ಬಾಕ್ಸಲ್ಲಿ ಕೇಳಿ, ನಾನು ಹಾಕ್ತೇನೆ. ನೋಡಿ, 2 ಥರದ ಕ್ಯಾಪ್ಸ್ ಹಾಕ್ಕೊಂಡಿದ್ದೇನೆ, ಹಳದಿ ಮತ್ತು ಇದು ಹಸಿರು. ಈಗ ಉಪ್ಪು ಹಾಕ್ಕೊಳ್ತೇನೆ. ಈಗ ಲಿಂಬೆ ಹಾಕ್ಕೊಳ್ತಿದ್ದೇನೆ. ನೋಡಿ, ಈಗ ಸೋಯಾ ಸಾಸ್ ಹಾಕ್ತಿದ್ದೇನೆ. ರೆಡಿ ಆಯ್ತು. ಈಗ
ನೋಡಿ ನಮ್ಮದು ಗೋಬಿ ಮಂಚೂರಿ ರೆಡಿ ಆಯಿತು. ನೋಡಿ, ಮಾಡಿ, ತಿನ್ನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ, ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೇನೆ. ಬಾಯ್.